ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮವಾಗಿ ಕೆಂಪು ಕಲ್ಲು ಕೋರೆಗಳು ಕಾರ್ಯಾಚರಿಸದಂತೆ ಕ್ರಮ ಕೈಗೊಳ್ಳಲಾಗುವುದು. ಇದಕ್ಕೆ ಗ್ರಾಮ ಪಂಚಾಯತ್ನ ಪಿಡಿಒಗಳು ಮತ್ತು ಕಾರ್ಮಿಕರು ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದಲ್ಲಿ ಅವರ ವಿರುದ್ಧವೇ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಮಾಧ್ಯಮ ಸಂವಾದದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪಟ್ಟ ಭೂಮಿಯಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆ ನಡೆಸಲು ಗಣಿ ಇಲಾಖೆಯಿಂದ ನೇರವಾಗಿ ಜಿಲ್ಲಾ ಟಾಸ್ಕ್ ಫೋರ್ಸ್ ಮಾಹಿತಿ ಇಲ್ಲದೆ ಅನುಮತಿ ನೀಡಲಾಗುತ್ತೆ. ಇದನ್ನು ಬದಲಾಯಿಸುವಂತೆ ಈಗಾಗಲೇ ವಾಣಿಜ್ಯ ಇಲಾಖೆ ಕಾರ್ಯದರ್ಶಿಗೆ ತಿಳಿಸಲಾಗಿದೆ. ಸರ್ಕಾರಿ ಭೂಮಿಯಲ್ಲಿ ಎಲ್ಲೂ ಕೆಂಪು ಕಲ್ಲು ತೆಗೆಯುವ ಹಾಗಿಲ್ಲ. ಪಟ್ಟ ಜಾಗದಲ್ಲಿ ಅನುಮತಿ ಪಡೆದರೂ ಕೆಲವರು ಬೇರೆ ಜಾಗದಲ್ಲಿ ಹೋಗಿ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಬಾಳೆಪುಣಿ, ಪಜೀರು ಮುಂತಾದೆಡೆಯಿಂದ ಮಣ್ಣು ಸಾಗಾಟ ಮಾಡ್ತಾ ಇರುವ ಬಗ್ಗೆ ತಾಂತ್ರಿಕ ವರದಿ ಪಡೆದಿರುವುದಾಗಿ ಜಿಲ್ಲಾಧಿಕಾರಿಗಳು ಹೇಳಿದರು. ಕೆಂಪು ಕಲ್ಲು ಹೇರಳವಾಗಿ ಸಿಗುವಂಥ ಪ್ರದೇಶ ದಕ್ಷಿಣ ಕನ್ನಡದಲ್ಲಿ. ಇದು ಪಟ್ಟ ಜಾಗದಲ್ಲಿ ಸಿಗುತ್ತೆ ಮತ್ತು ಗೌರ್ಮೆಂಟ್ ಜಾಗದಲ್ಲಿ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಗೌರ್ಮೆಂಟ್ ಜಾಗದಲ್ಲಿ ತೆಗೆಯೋದಕ್ಕೆ ಅವಕಾಶ ಇಲ್ಲ. ಪಟ್ಟ ಜಾಗದಲ್ಲಿ ಅವ್ರನ್ನ ತೆಗಿಬೇಕು ಅಂತೇಳಂದರೆ ಸಂಬಂಧಪಟ್ಟ ಮೈನ್ಸ್ ಆ್ಯಂಡ್ ಜಿಯಾಲಜಿ ಸೀನಿಯರ್ ಜಿಯಾಲಜಿಸ್ಟಿಂದ ಪರ್ಮಿಷನ್ ತೊಗೊಳೋದು ಅಂತ. ಇಲ್ಲಿ ಏನಾಗ್ತಾ ಇದೆ, ನಮ್ಮ ಜಿಲ್ಲೆಯಲ್ಲಿ ಎಲ್ಲೋ ಒಂದು ಕಡೆ ಪರ್ಮಿಷನ್ ತೊಗೊಂಡು ಬೇರೆ ಬೇರೆ ಕಡೆಗಳಲ್ಲಿ ಅನಧಿಕೃತವಾಗಿ ಕೆಂಪು ಕಲ್ಲಿನ ಗಣಿಗಾರಿಕೆ ಮಾಡ್ತಾ ಇರೋದು ಗಮನಕ್ಕೆ ಬಂದಿದೆ. ನಾವೀಗ ಒಂದು ಅವಕಾಶವನ್ನು ಕೊಟ್ಟು ಯಾರು ಅವರ ಪಟ್ಟ ಜಾಗದಲ್ಲೇ ಏನು ಪರವಾನಿಗೆ ಇಲ್ದೇನೆ ಮಾಡ್ತಾ ಇದ್ದಾರೆ ಅಂಥವ್ರನ್ನ ನಿಲ್ಲಿಸುವಂಥ ಕೆಲಸ ಮತ್ತು ಸರ್ಕಾರಿ ಜಾಗಗಳಲ್ಲಿ ಆಗದೇ ಇರೋದಕ್ಕೆ ಒಂದು ಗ್ರಾಮೀಣ ಟಾಸ್ಕ್ ಫೋರ್ಸನ್ನೇ ನಾವು ಮಾಡ್ತಾ ಇದ್ದೀವಿ.